ಶಿಕ್ಷಣದಿಂದ ಪ್ರಪಂಚ ಬದಲಾಯಿಸಲು ಸಾಧ್ಯ. ಪರಂಪರೆ ಬದಲಾಗಿದೆ, ಶಿಕ್ಷಣದ ಹಂತಗಳು ಬದಲಾಗಿವೆ. ಜಗತ್ತಿನ ಹೊರ ಕಣ್ಣನ್ನು ತೆಗೆದು ವಿದ್ಯಾರ್ಥಿಗಳ ಶಕ್ತಿಯನ್ನು ಅರಳಿಸುವುದು ಶಿಕ್ಷಕರ ಕೆಲಸ. ಪ್ರಾಥಮಿಕ ಹಂತದಲ್ಲಿ ವೈಯಕ್ತಿಕವಾಗಿ ಹುರಿದುಂಬಿಸಿ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಹೇಳಿದರು. ಅವರು ವೀರಕಂಬ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಜ್ಜಿ ಇಲ್ಲಿ 14 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶಿಕ್ಷಕಿ ಶಕುಂತಳಾ ಎಂಪಿ ಅವರಿಗೆ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ವತಿಯಿಂದ ಗೌರವಿಸಿ ಮಾತನಾಡಿದರು. ಸಮಾಜ ಬದಲಾಗಿದೆ, ಪರಂಪರೆ ಬದಲಾಗಿದೆ. ಇವತ್ತು ನಾವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಪ್ರೋತ್ಸಾಹಿಸುವಂತಹ ಫೆಸಿಲಿಟೇಟರ್ ಆಗಿ ನಮ್ಮ ಇಲಾಖೆ ನಮ್ಮನ್ನು ಗುರುತಿಸಿದೆ. ಈ ಮಧ್ಯೆ ಕೂಡ ಶಕುಂತಲಾ ಮೇಡಮ್ನಂತ ಟೀಚರ್ಸ್ ಅವರು ನಮ್ಮೆಲ್ಲರಿಗೆ ನಮ್ಮ ಹೆಮ್ಮೆಯ ಪ್ರತೀಕ ಆಗಿ ನಿಲ್ತಾರೆ. ನಮ್ಮ ಜಗತ್ತಿಗೆ ಹೊರಗಣ್ಣನ್ನ ತೆರೆಸುವಂತ ಶಿಕ್ಷಕಿಯಾಗಿ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಪ್ರಾಯಶಃ ಮಜಿ ವೀರಕಂಬದ ಈ ಪರಿಸರ, ನೀವು ಪುಣ್ಯಶಾಲಿಗಳು. ಇಂತಹ ಒಬ್ಬ ಶಿಕ್ಷಕಿಯನ್ನ 1.5 ದಶಕಗಳಲ್ಲಿ ನೀವು ಪಡೆದಿದ್ದೀರಿ. ಎಷ್ಟೋ ವಿದ್ಯಾರ್ಥಿಗಳ ಧೀಶಕ್ತಿಯನ್ನ ಹರಳಿಸುವಂತ ಶಿಕ್ಷಕಿ ಅಂತ ಹೇಳುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ. ಚಪ್ಪಾಳೆಯೊಂದಿಗೆ ಈ ಮಹಾನ್ ಚೇತನವನ್ನ ನೀವು ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಟ್ಟ ನನ್ನ ಮುಖ್ಯ ಅತಿಥಿಗಳಾಗಿ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿರ್ದೇಶಕ ವಿಶ್ವನಾಥ್ ಎಂ ಮಾತನಾಡಿ, ಜ್ಞಾನವೇ ಬೆಳಕು, ಶಿಕ್ಷಕರೇ ಬೆಳಕಿನ ಮೂಲ. ಅಜ್ಞಾನದ ಕತ್ತಲೆಯನ್ನು ತೊಲಗಿಸಲು ಶಿಕ್ಷಕರೇ ಆಧಾರ. ಈ ನಿಟ್ಟಿನಲ್ಲಿ ಶಿಕ್ಷಕಿ ಶಕುಂತಳಾ ಅವರ ಸೇವೆ ಅಪಾರವಾಗಿದೆ ಎಂದರು. ಸ್ವಾಗತಿಸುತ್ತಾರೆ. ಹಾಗೆ ಹೋಗುವಾಗ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೀಳ್ಕೊಡುತ್ತಾರೆ. ಬಂದು ಹೋಗುವ ತನಕ ಸಿಹಿ ಕಹಿಗಳನ್ನು ನೆನಪಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜವಾಗಿ ನಿನ್ನೆ ಆಗಬೇಕಿತ್ತು. ನಿನ್ನೆ ರಿಟೈರ್ಡ್ ಆಗಿದ್ದಾರೆ, ಅನಿವಾರ್ಯ ಕಾರಣಗಳಿಂದ ಇವತ್ತು ಇದನ್ನು ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಕವಿ ಡಿ.ವಿ.ಜಿ ಅವರು ಒಂದು ಮಾತು ಹೇಳ್ತಾರೆ, ಅದು ಶಕುಂತಲಾ ಟೀಚರಿಗೆ ಅನ್ವಯಿಸುತ್ತೆ ಅಂತ ನನ್ನ ಒಂದು ಅಂದಾಜು. ಅಕ್ಷರದಲ್ಲಿ ಮಾಲೆಗಳ ಕಟ್ಟಿ, ಅರ್ಥಭರಿತ ಕಗ್ಗಗಳ ಬಿತ್ತಿ, ಜೀವನದ ಸೂಕ್ಷ್ಮಗಳ ತಿಳಿಸಿ, ಮನದ ಕಡುಗಪ್ಪು ಕತ್ತಲ ಅಳಿಸಿ, ಗೀತೆಯಂತೆ ಸತ್ಯವ ಸಾರಿ, ವೇದದಂತೆ ನೀತಿಯ ತೋರಿ, ಪ್ರಬುದ್ಧತೆಯ ಬೆಳಕ ಹರಿಸಿ, ಮಂಕನು ಕಳಚುವ ಮಂಕುತಿಮ್ಮನಂತೆ. ಮಕ್ಕಳಲ್ಲಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಂಟ್ವಾಳ ಇದರ ಅಧ್ಯಕ್ಷ ಜಯರಾಮ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಯತೀಶ್, ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ರಾಜೇಂದ್ರ ರೈ, ವೀರಕಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜನಾರ್ದನ ಪೂಜಾರಿ ಗೋಳಿಮಾರ್, ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಈಶ್ವರ ಭಟ್ ರಾಕೋಡಿ, ಕಲ್ಲಡ್ಕ ಸಮೂಹ ಸಂಪನ್ಮೂಲ ವ್ಯಕ್ತಿ ಜ್ಯೋತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಜಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಾರಾಯಣ ಪೂಜಾರಿ, ಶಕುಂತಳಾ, ನಿವೃತ್ತ ಶಿಕ್ಷಣ ಸಂಯೋಜಕಿ ಪುಷ್ಪ, ನಿವೃತ್ತ ಶಿಕ್ಷಕಿ ಸಿಸಿಲಿಯಾ, ಇತರ ಶಾಲೆಯ ಶಿಕ್ಷಕರಾದ ಜೆಸಿಂತಾ, ನೇತ್ರಾವತಿ, ಗೀತಾ, ರೇವತಿ, ಸೇಸಪ್ಪ ನಾಯ್ಕ, ಮಾತೃಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ರಮೇಶ್ ಗೌಡ ಮೈರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಿಕ್ಷಕಿಯರಾದ ಅನುಷಾ, ಜಯಲಕ್ಷ್ಮಿ, ಸಂಗೀತಾ ಶರ್ಮಾ ಅನಿಸಿಕೆ ವ್ಯಕ್ತಪಡಿಸಿದರು. ಮುಖ್ಯ ಶಿಕ್ಷಕಿ ಬೆನಡಿಕ್ಟ ಆಗ್ನೆಸ್ ಮೆಂಡೋನ್ಸಾ ಸ್ವಾಗತಿಸಿ, ಶಿಕ್ಷಕಿ ಮುಷಿರ್ದಾ ಬಾನು ಸನ್ಮಾನ ಪತ್ರ ವಾಚಿಸಿ, ಶಿಕ್ಷಕಿ ಸಂಪ್ರಿಯಾ ವಂದಿಸಿದ್ರು. ಶಿಕ್ಷಕಿ ಸಂಗೀತಾ ಶರ್ಮಾ ಪಿಜಿ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.